ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಂತನು ಮಹಾರಾಜನ ರಾಣಿಯಾದ ದೇವಗಂಗೆಯು ಶಂತನು ಮಹಾರಾಜನನ್ನು ಬಿಟ್ಟು ತನ್ನ 8ನೆಯ ಮಗುವನ್ನು ಕರೆದುಕೊಂಡು ಸ್ವರ್ಗಕ್ಕೆ ಹಿಂದಿರುಗುವಾಗ ಶಂತನು ಮಹಾರಾಜನು ಗಲಿಬಿಲಿಗೊಂಡು, ಗಂಗೆ, ನೀನು ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿದ ನಮ್ಮ ಮೊದಲ 7 ಮಕ್ಕಳನ್ನೇಕೆ ಕೊಂದೆ? ಅದೂ ಸಹ ಶಾಪದ ಭಾಗವಾಗಿತ್ತೇ ಎಂದನು ಶಂತನು ಮಹಾರಾಜ. ಆಗ ಗಂಗೆಯು, ಹೌದು ಮಹಾರಾಜ ಎಂದಳು. ಈ 8 ಮಕ್ಕಳು ಈ ಭೂಮಿಯಲ್ಲಿ ಹುಟ್ಟಿ ಬನ್ನಿರಿ ಎಂದು ಹಿಂದೆ ವಸಿಷ್ಠರಿಂದ ಶಾಪ ಪಡೆದ ಅಷ್ಟವಸುಗಳು. ನಾನು ನಿಮಗೆ ಜನ್ಮ ಕೊಡುತ್ತೇನೆ, ಅಲ್ಲದೆ ಹುಟ್ಟಿದೊಡನೆಯೇ ನಿಮ್ಮನ್ನು ಈ ಮಾನವ ಜೀವನದಿಂದ ಪಾರು ಮಾಡುತ್ತೇನೆ ಎಂದು ಅವರಿಗೆ ವಚನ ಕೊಟ್ಟಿದ್ದೆ. ಈ 8ನೆಯವನು ಮತ್ಸ್ಯಲೋಕದಲ್ಲಿ ಬಹುಕಾಲವಿರಬೇಕೆಂದು ಶಾಪ ಪಡೆದವನು. ಆದ್ದರಿಂದಲೇ ಇವನು ಬದುಕುತ್ತಾನೆ. ದೊರೆಯೇ, ದುಃಖ ಪಡದಿರು. ನಾನು ನಿನಗೆ ಖ್ಯಾತಿವೆತ್ತ ಪೌರವ ಸಿಂಹಾಸನದ ಉತ್ತರಾಧಿಕಾರಿಯನ್ನು ಕೊಡುತ್ತಿದ್ದೇನೆ. ಶಂತನು ಮಹಾರಾಜನ ಕಣ್ಣುಗಳಿಗೆ ಶಕ್ತಿ ಸಾಲದಂತಾಗುತ್ತದೆ. ಸ್ವರ್ಗದ ದೇವಿಯಾದ ಗಂಗೆ ಅವನಿಗೆ ಹೆಂಡತಿಯಾಗಲು ಬಯಸಿ ಬಂದವಳು. ಶಂತನು ಮಹಾರಾಜನಿಗೆ ಈ ಮಹಾ ಸಮ್ಮಾನದ ಕಲ್ಪನೆಯೇ ಬರಲಿಲ್ಲ. ಸತ್ಯವನ್ನು ಎದುರಿಸಲು ಅವನ ಮನಸ್ಸು ನಿರಾಕರಿಸಿತು. ಗಂಗೆಯ ಮಾತುಗಳನ್ನು ಕೇಳಿ ಶಂತನು ಮಹಾರಾಜನು ಮೂಕನಂತಾದ. ಮಹಾರಾಜನ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡ ಗಂಗೆಯು ಪ್ರೇಮಾರ್ಧ ಹೃದಯಳಾಗಿ ಸಹಾನುಭೂತಿಯಿಂದ, ಮಹಾರಾಜ ದುಃಖಿಸಬೇಡ, ನಮ್ಮಿಬ್ಬರ ಮಗನಾದ ಇವನನ್ನು ನಾನು ಚೆನ್ನಾಗಿ ಸಾಕುತ್ತೇನೆ. ಇವನು ಮಹಾತ್ಮನಾಗುತ್ತಾನೆ. ಚಂದ್ರವಂಶದ ಸಿಂಹಾಸನವನ್ನು ಅಲಂಕರಿಸಿದ ಸಮಸ್ತ ಪೌರವ ರಾಜರಿಗಿಂತ ಮಿಗಿಲೆನಿಸುತ್ತಾನೆ. ನಂತರ ಗಂಗೆಯು ಅದೃಶ್ಯಳಾದಳು. ಶಂತನು ಮಹಾರಾಜನು ಬಹಳ ಹೊತ್ತು ಗಂಗೆಯೊಂದಿಗೆ ಕಳೆದ ಕೊನೆಯ ಗಳಿಗೆಯನ್ನೇ ಸ್ಮರಿಸುತ್ತಾ ಕುಳಿತಿದ್ದನು. ಕೊನೆಗೊಮ್ಮೆ ಅರಮನೆಯ ಕಡೆಗೆ ಮತ್ತೆ ಹೆಜ್ಜೆ ಹಾಕಿದನು. ಅಲ್ಲಿ ಅವನಿಗಾಗಿ ಕಾದಿದ್ದುದು ಏಕಾಂಗಿತನವೊಂದೇ. ಸ್ನೇಹಿತರೆ, 16 ವರ್ಷಗಳು ಕಳೆದು ಹೋದವು. ಶಂತನು ಮಹಾರಾಜನು ಒಡೆದಿರುವ ಹೃದಯದೊಂದಿಗೆ ಜರ್ಜರಿತನಾಗಿದ್ದನು. ಅವನ ಪಾಲಿಗೆ ತನ್ನೆಲ್ಲ ಜೀವನ ಅರ್ಥವನ್ನು ಕಳೆದುಕೊಂಡಿತ್ತು. ಆದರೆ ಅದೆಲ್ಲ ಅವನ ಅಂತರಂಗದಲ್ಲಿ ಅಷ್ಟೇ. ಬಾಹ್ಯದಲ್ಲಿ ಅವನೊಬ್ಬ ಆದರ್ಶ ರಾಜನಾಗಿದ್ದ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಆ ಕಾಲದ ರಾಜರಿಗಿದ್ದಂತೆ ಬೇಟೆಯೊಂದೇ ಅವರ ಹವ್ಯಾಸ. ಬೇಟೆಗೆಂದು ಯಾವಾಗಲೂ ಗಂಗಾ ನದಿ ತೀರದಲ್ಲಿ ತಿರುಗಾಡುತ್ತಿದ್ದನು. ಆ ಜಾಗವೊಂದೇ ಅವನ ಮನಸ್ಸನ್ನು ಸ್ವಲ್ಪವಾದರೂ ಮುದಗೊಳಿಸುತ್ತಿತ್ತು. ಸ್ನೇಹಿತರೆ, ಇದಾಗಿತ್ತು ಮಹಾಭಾರತದಲ್ಲಿ ಬರುವಂತಹ ಶಂತನು ಹಾಗೂ ದೇವಗಂಗೆಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಶಂತನು ಮಹಾರಾಜ ಹಾಗೂ ದೇವಗಂಗೆಯ ಕಥೆಯು ಮುಂದುವರಿಯುತ್ತದೆ. ಈ ಸಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಿಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ಹೆಚ್ಚು ಶೇರ್ ಮಾಡಿ. ಮುಂದಿನ ಭಾಗದ ಮಹಾಭಾರತದ ಕಥನವನ್ನು ಕೇಳಲು ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೋತ್ಸಾಹಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಸ್ನೇಹಿತರೆ. ಈ ಸಂಚಿಕೆಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು ಸ್ನೇಹಿತರೆ.